ಹಾಗೆ ಮಹಾಗಣಪತಿ ಶಾಸ್ತಾನ ದೇವರು ಉಮಾಮೇಶ್ವರ ದೇವರನ್ನು, ಹಾಗೆ ಇಲ್ಲಿ ಅಘೋರ ಭೈರವ ಚಾಮುಂಡಿ ದುಮಾದಿ ಹಾಗೆ ದೇವರ ಸನ್ನಿಧಾನದಲ್ಲಿ ಹೊರಗೆ ನಾಗದೇವರಿದ್ದಾರೆ. ಹಾಗೆ ನಮ್ಮನ್ನೆಲ್ಲ ಕಾಯುವಂಥ ಆ ಮಠರಾಯವಂತನನ್ನು ನೆನೆಸಿಕೊಂಡು ಇವತ್ತು ಎರಡು ಮಾತನ್ನು ಹೇಳಿಕೆ ದೊಡ್ಡ ವಾಗ್ಮಿಯೇನಲ್ಲ, ಏನು ಗೊತ್ತಿಲ್ಲ ನನಗೆ. ಅದು ಕೂಡ ಈ ಅಧ್ಯಯನ ಕೇಂದ್ರದ ಮಕ್ಕಳೇ ಹಾಗೂ ದೈವ ನರ್ತಕರಾದ ಕಮಲಾಕ್ಷನವರೇ ಹಾಗೂ ಇಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳನ್ನು ಹೇಳಿದರೂ ತಪ್ಪಾಗಲಾರದು. ಕಲಿಸಲಿಲ್ಲ, ಅವರಿಗೆ ಕಲಿಸಿದೆ. ಆಮೇಲೆ ವಿಜೇತ ಇನ್ನು ಮುಂದೆ ನ್ಯಾಯಾಧೀಶರಾದಂಥ ವಿಜೇತರೇ ನಿಮ್ಮೆಲ್ಲರಿಗೂ ವಂದನೆಗಳು. ಹಾಗೆ ಇಲ್ಲಿ ದೈವದ ಇದು ಗೇನದ ನಡೆ ಅಂತ ಹೇಳಿದರೆ ಅದು ನೆನಪಿನ ದಾರಿ ಅಂತೇಳಿ ಅದಕ್ಕೆ ಹೇಳ್ಬೋದು. ಹಾಗೆ ಇಲ್ಲಿ ಆ ಕೇಳಿದ್ದನ್ನು ನೀವು ಇಲ್ಲಿಂದ ಕೇಳಿ ಇಲ್ಲಿಂದ ಬಿಡುವುದಲ್ಲ, ಅದನ್ನೆಲ್ಲರೂ ಕೇಳಬೇಕು. ಹಾಗೆ ನಾನು ಈ ಸ್ಥಳಕ್ಕೆ ನಾನು 10ನೇ ವರ್ಷಕ್ಕೆ ಇಲ್ಲಿ ಬಂದಿದ್ದೇನೆ, ಸಾಯಂಕಾಲದ ಮುಂಚೆ. ಆವಾಗ ನಾನು ಸಂಪೂರ್ಣವಾಗಿದ್ದೆ, ಈಗ ದೂರಾಗಿದ್ದೀನಿ ಅಷ್ಟೇ. ಹಾಗೆ ದೇವರ ಪೂಜೆ ಮಾಡ್ತಾ ತದನಂತರ ಕೃಷಿ ಇತ್ತು, ಪುರೋಹಿತವೂ ಇತ್ತು, ಆಮೇಲೆ ಪೂಜೆ ಇದ್ದು ಅದನ್ನೆಲ್ಲ ಮೈಗೂಡಿಸಿಕೊಂಡು ತಲಪಾಡಿ ದುರ್ಗಾಪರಮೇಶ್ವರಿ ಪ್ರಸಾದಿಕ ಶಾಲೆಯಲ್ಲಿ ನಾವು ಪ್ರಾಥಮಿಕ ಶಿಕ್ಷಣ, ಆಮೇಲೆ ಆನಂದಾಶ್ರಮದಲ್ಲಿ ನಂತರ ಹೈಸ್ಕೂಲ್ ಶಿಕ್ಷಣ, ಆಮೇಲೆ 1 ವರ್ಷ ಮೆಡಿಕಲ್ ಕೆಲಸ ಮಾಡಿ, ಆಮೇಲೆ ಪುನಃ ಅದರೊಟ್ಟಿಗೆ ಈ ಪೂಜೆಯ ಒಟ್ಟಿಗೆ ಇದೆಲ್ಲ ಮಾಡಿ ದೇವರು ಒಂದು ಅಧ್ಯಾಪಕ ವೃತ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕಿಂಜಣ್ಣ ಶೆಟ್ಟರ ಒಂದು ಈಗ ಮುತುವರ್ಜಿಯಲ್ಲಿ ನಮಗೆ ಹತ್ತಿರದ ಶಾಲೆಯಲ್ಲಿ ನನಗೆ ಉದ್ಯೋಗ ಸಿಕ್ಕಿದೆ. ಉದ್ಯೋಗ ಸಿಕ್ಕಿದ ಮೇಲೆ ಆಗಲೂ ಕೂಡ ಈ ದೇವರ ಪೂಜೆಯನ್ನು ನಾನು ಮಾಡ್ತಾ ಇದ್ದೆ. ಆಮೇಲೆ ನನಗೆ ಇಲ್ಲಿ ಬರುವಾಗ ಏನಿರಲಿಲ್ಲ, ದೇವರೇ ಒಂದು ಇದು ಚಿನ್ನ ಇಲ್ಲ, ಹಾಗೆ ಒಂದೇ ಏನೂ ಇಲ್ಲ, ಆದ್ದರಿಂದ ಯಾರು ಬರುವುದು ಕೂಡ ಇಲ್ಲ. ಆವಾಗ ಎಲ್ಲರೂ ಬರಬೇಕೆಂಬ ದೃಷ್ಟಿಯಿಂದ ಕಟ್ಟೆ ಮಾತಿನವರು ಎಲ್ಲರೂ ಕೂಡಿ ನಾವೆಲ್ಲ ಒಂದು ಭಜನೆಯನ್ನು ಮಾಡುವ ಅಂತೇಳಿ ಒಂದು ಇದು ಮಾಡಿ, ಆಮೇಲೆ ಭಜನೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಭಜನೆಯಿಂದಾಗಿ ಹಲವಾರು ಜನರು ಇಲ್ಲಿಗೆ ಬಂದಿದ್ದಾರೆ, ತುಂಬ ಜನರು ದುಡ್ದಿದ್ದಾರೆ ಅದಕ್ಕಾಗಿ. ಹಾಗೆ ಇವತ್ತಿನ ದಿವಸ ಏನರ ನಡೆಯಲ್ಲಿ ನನ್ನನ್ನು ಏನೋ ಒಂದು ವಾಗ್ಮಿ ಅಂತೇಳಿ ಎದುರು ನಿಲ್ಲಿಸಿದ್ದಾರೆ, ಅಷ್ಟು ಗೊತ್ತು ಏನಿಲ್ಲ. ಆದರೂ ಕೂಡ ಒಂದು 2 ಮಾತನ್ನು ಇಲ್ಲಿ ಹೇಳ್ತೇನೆ ನಾನು. ಆಚಾರ್ಯ ತಪಸ ಆಮ್ನಾಯ ನಿಯಮೇನ ಜಪೇನ ಚ ಉತ್ಸವೇಚ ಅನ್ನದಾನೇಚ ಕ್ಷೇತ್ರ ವೃದ್ಧಿ ಪಂಚರ ಅಂತ ತುಳುನಾಡಿನ ವಿಶಿಷ್ಟ ಪರಂಪರೆಯಲ್ಲಿ ತುಳಸಿ ಕಟ್ಟೆ, ಹಾಗೆ ಊರಿಗೊಂದು ಗ್ರಾಮದೇವರು, ಮಾಗಣ ದೇವರು, ಸೀಮೆ ದೇವರು ಎಂದು ಹಲವು ವಿಧಿಗಳಿವೆ. ನಮ್ಮ ಮಂಜನಾಡಿ ಗ್ರಾಮದ ದೇವತೆಯಾದ ವಿಷ್ಣುಮೂರ್ತಿ ದೇವರಿಗೆ ಪಂಚಪರ್ವ, ವಾರ್ಷಿಕ ಮಹೋತ್ಸವ ಎಂದು ಕೆಲವು ಆರಾಧನೆಗಳು ನಡೆದುಕೊಂಡು ಬಂದಿದೆ. ದೇವಸ್ಥಾನದಲ್ಲಿ ಶಾಸ್ತ್ರ ತಿಳಿದುಕೊಂಡು ವೇದ ಉಪನಿಷತ್ತು ತಿಳಿದುಕೊಂಡು ಹಿರಿಯರಿಂದ ಬಂದ ಕಟ್ಟುಕಟ್ಟಳೆಗಳನ್ನು ಮನನ ಮಾಡಿಕೊಂಡು ನಿತ್ಯ 3 ಹೊತ್ತು ಪೂಜೆ ಪ್ರತಿದಿನ ಮಾಡಬೇಕು. ನೈವೇದ್ಯ ಪರಿವಾರ, ಅರ್ಚಕರು, ವೇರಿತಾಡನ ವಾದ್ಯಘೋಷಗಳಿಂದ ಪೂಜೆ ನಡೆಯಬೇಕು. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ವಿದ್ಯತೆ. ಅಲ್ಲಿ ರಥದಲ್ಲಿ ಕೇಶವನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತೇಳಿ ಇದರಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವು ನಾಡ್ದು 11ನೇ ತಾರೀಕಿಗೆ ಇಲ್ಲಿಗೆ ಇವತ್ತಿನ ಈ ವರ್ಷದ ವಿಶೇಷ. ಹಾಗೆ ಹೂವಿನರದ ತಲಪಾಡಿಗೆ ಹೋಗಿ ಅಲ್ಲಿಂದ ನಮ್ಮ ಇದು ಮೇನ್ ರೋಡ್ನ ತಲಪಾಡಿನಿಂದ ತೊಕ್ಕೋಟಿಗೆ ಹೋಗಿ ತೊಕ್ಕೋಟಿನಿಂದ ರಾಜೇಶ್ವರಿಗೆ ಬಂದು ಅಲ್ಲಿಂದ ಮೆರವಣಿಗೆಯಲ್ಲಿ ಇಲ್ಲಿಗೆ ಬರ್ತದೆ. ಹಾಗೆ ತದನಂತರ 12ನೇ ತಾರೀಕಿಗೆ ಅದರ ಪ್ರಕ್ರಿಯೆಗಳೆಲ್ಲ ರಥದ್ದೆಲ್ಲ ನಡೆಯುತ್ತದೆ. ಆಮೇಲೆ ಇಲ್ಲಿ ಮೊದಲನ ಇದು ಅಂತ ಹೇಳಿದರೆ ಇದು ಊರ್ಧ್ವಾರ್ಚನೆ ಅಂತ ಹೇಳ್ತಾರೆ. ಊರ್ಧ್ವ ಅಂತ ಹೇಳಿದರೆ ಮೇಲೆಯೂ ಆಗ್ತದೆ. ಹಾಗೆ ಊರ್ಧ್ವಾರ್ಚನೆ ಅಂತ ಹೇಳಿದರೆ ದೇವರನ್ನು ತೊಳೆಯುವಂತಹ ಒಂದು ಕೆಲಸ. ಪ್ರತಿ 3 ಸಲ ವರ್ಷಕ್ಕೆ ತೊಳೆಯುತ್ತದೆ. ಒಮ್ಮೆ ಇದು ಹಬ್ಬಕ್ಕೆ, ಆಮೇಲೆ ನವರಾತ್ರಿಗೆ, ಆಮೇಲೆ ನಮ್ಮ ಉತ್ಸವದ ಒಂದು 2 ದಿವಸ ಮುಂಚಿತವಾಗಿ ಅದನ್ನು ತೊಳೆಯುತ್ತಾರೆ. ತೊಳೆಯುವುದಂತ ಹೇಳಿದರೆ ಒಟ್ಟಾರೆ ತೊಳೆಯುವುದಲ್ಲ. ಮೊದಲನ ದಿವಸ ದೇವರಿಗೆ ಎಳ್ಳೆಣ್ಣೆಯನ್ನು ಹಚ್ಚಿ, ಆಮೇಲೆ ದಿವಸ ದೇವರಿಗೆ ಸೀಗೆಯ ಉಡಿಯಲ್ಲಿ ಬಿಸಿ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳೆಯುವುದು. ಹಾಗೆ ಅದಕ್ಕೆ ಊರ್ಧ್ವಾರ್ಚನೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲವನ್ನು ಇದು ಮಾಡಿ
ಆಮೇಲೆ ದೇವರಿಗೆ ನಮ್ಮ ಧ್ವಜಾರೋಹಣದ ದಿವಸ ಬೆಳಿಗ್ಗೆ ನಾವು ಪಂಚಗವ್ಯ ಅಂತ ಮಾಡ್ತೀವಿ. ಪಂಚಗವ್ಯ ಅಂತ ಮಾಡಿ ನಂತರ ಅದನ್ನು ಎಲ್ಲ ಸಿಂಪಡಿಸಿ ಆದ ಮೇಲೆ ತಂತ್ರಿಗಳು ಒಳಗೆ ಹೋಗಿ ದೇವರ ಪೀಠ ಪೂಜೆ ಮಾಡಿ ಬಂದು ನಂತರ ಕೊಡಿ ಪೂಜೆಯನ್ನು ಧ್ವಜಾರೋಹಣದ ಕೊಡಿಯನ್ನು ಧ್ವಜ ಮಾಡ್ತಾರೆ. ಮಾಡಿ ಆದ ಮೇಲೆ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆ ಆದ ಮೇಲೆ ಪದಾರ್ಥಿಯು ಅವರಲ್ಲಿ ಅಷ್ಟಮಂಗಲ ಇಡುವುದೊಂದು ಅದು ಇದು ಪ್ರಶ್ನೆ ಅಲ್ಲ, ಅದು ಪಟ ಪಡೆಯುವುದು ಅಂತ ಹೇಳ್ತಾರೆ. ಈಗ ನಿಮಗೆ ಕೇಳಿದದ್ದು ಬರುವಾಗ ಆ ಪಟ ಪಡೆಯುವುದಕ್ಕೆ ಅರ್ಚಕರಿಂದ ಅನುಜ್ಞೆಯನ್ನು ಪಡೆದು ಅವರು ಇದು ಪಡಿತಾರೆ. ಆಮೇಲೆ ಸ್ಥಾನಿಕರು ಅಂತೇಳಿ ಸ್ಥಾನಿಕರು ಅವರು ದೀಪ ಇಡ್ತಾರೆ 2. ಆಮೇಲೆ ಇದು ನಂತರ ಆ ದೇವರ ಬಲಿ ಹೊರಡ್ತಾರೆ. ಹೊರಟಾದ ಮೇಲೆ ನಂತರ ಒಂದು ಸುತ್ತು ಬಂದು ಪ್ರತಿ ಸುತ್ತಲೂ ಕೂಡ ಬಲಿಕಲ್ಲು ಎಲ್ಲ ಇದೆ. ಅದಕ್ಕೆಲ್ಲ ತಂತ್ರಿಗಳು ಬಲಿ ತುಂಬುತ್ತಾರೆ. ಅದಕ್ಕೆ ಬಲಿ ತುಂಬಿದ ಮೇಲೆ ಹೊರಗೆ ಬಂದು ಇದು ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣದ ವೇಳೆಯಲ್ಲಿ ಅಂದರೆ ನಮ್ಮ ತಲಪಾಡಿಯಲ್ಲಿ ನಡೆಯುವಂತಹ ವಿಷಯ ನೋಡಿದರೆ ಅಲ್ಲಿ ದೈವಗಳ ಭೇಟಿಯಾಗಬೇಕಂತ ಉಂಟು, ಎಷ್ಟೋ ವರ್ಷಗಳಿಂದ ಕೇಳ್ತಾ ಉಂಟು ಅದಕ್ಕೆ. ಆದರೆ ಅದಕ್ಕೆ ಇದು ಅವರು ಪೂಜಾರಿ ಮಾನಿ ಇಲ್ಲದ ಕಾರಣ ಅದು ಆಗುವುದಿಲ್ಲ. ಆದ್ದರಿಂದ ಮಾಯದಲ್ಲಿ ನಾವು ಭೇಟಿಯಾಗ್ತೇವೆ ಅಂತೇಳಿ ಇದರಲ್ಲಿ ಬದೋಳಿಗಟ್ಟೆಯಲ್ಲಿ ಹೇಳಿದೆ. ಆದ್ದರಿಂದ ಆಮೇಲೆ ದೇವರದ್ದು ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣ ಆದ ಮೇಲೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನಾವೆಲ್ಲ ಮನೆಯಲ್ಲಿ ಮಾಡಿದಂತಹ ಹೊರಗಿಂದ ತಂದು ಅದಕ್ಕೆ ಇದು ಎಲ್ಲ ಕಟ್ಟಬೇಕಂತ ಹೇಳಿಲ್ಲ. ಅಂದರೆ ಮನೆಯಲ್ಲಿ ಕೃಷಿಕರು ಮಾಡಿದಂತಹ ಆ ಬೆಳೆಗಳನ್ನೆಲ್ಲ ಅದಕ್ಕೆ ಕಟ್ಟುವುದು ಹೇಳಿ ಅರ್ಥ. ಹಾಗೆ ಅದು ಚಂದವೂ ಆಗ್ತದೆ. ಮೊದಲೆಲ್ಲ ಮೆಣಸಿನ ಮಾಲೆ, ಆಮೇಲೆ ಇದು ಮಾವಿನಕಾಯಿ ಮಾಲೆ, ಆಮೇಲೆ ಹಲಸಿನಕಾಯಿ ಎಲ್ಲವನ್ನು ಕೂಡ ದೇವರಿಗೆ ಕಟ್ಟಿದ್ರು. ಆಮೇಲೆ ಅದಕ್ಕೆ ಕಬ್ಬು, ಬಾಳೆ ಗೊನೆ, ಇಡೀ ಬಾಳೆಯನ್ನೇ ನಂತರ ಅದಕ್ಕೆ ಒಂದು ಕನ್ನಡಿಯನ್ನು ಪ್ರತಿಬಿಂಬ ಅಲ್ಲಿ ಉತ್ಸವ ಆಗುವಾಗ ದೇವರು ಆ ಪ್ರತಿಬಿಂಬವನ್ನು ನೋಡ್ತಾರೆ. ಹಾಗೆ ಒಂದು ಸುತ್ತು ಬಂದು ಒಳಗೆ ಹೋಗ್ತಾರೆ. ಆಮೇಲೆ ಪುನಃ ಒಳಗೆ ಇದು ಪಂಚಗವ್ಯ ಆಗಿ, ಪಂಚಗವ್ಯ ಅಂತ ಹೇಳಿದರೆ ಗೊತ್ತಿರ್ಬೋದು ನಿಮಗೆ. ಮೊದಲು ಒಂದು ಮನೆಗೆ ಬಂದು ಪುರೋಹಿತರು 2 ಕಲಶದಲ್ಲಿ ಒಂದು ಇದು ಮಾಡ್ತಾರೆ. ಅದಕ್ಕೆ ಪಂಚಗವ್ಯ ಅಂತ ಹೇಳ್ತಾರೆ. ಅದಕ್ಕೆ ಹಾಲು, ಆಮೇಲೆ ಗೋಮೂತ್ರ, ಗೋಮಯ, ಆಮೇಲೆ ಅದೇ ರೀತಿ ಇದು ತುಪ್ಪ, ಇದನ್ನೆಲ್ಲ ಮಾಡಿದ ಇದಕ್ಕೆ ಪಂಚಗವ್ಯ ಅಂತ ಹೇಳ್ತಾರೆ. ಪಂಚಗವ್ಯ ಮಾಡಿ ಎಲ್ಲರಿಗೂ ಪ್ರೋಟಿಸಿ ಎಲ್ಲರಿಗೂ ಕೊಟ್ಟು ಆದಮೇಲೆ ನಂತರ ದೇವರಿಗೆ ಅಲ್ಲಿ ಪಂಚಾಮೃತ ಆಗ್ತದೆ. ಪಂಚಾಮೃತ ಅಂತ ಹೇಳಿದರೆ ಅದೊಂದು ಬೇರೆ. ಅದಕ್ಕೆ ಹಾಲು, ಜೇನು, ಆಮೇಲೆ ತುಪ್ಪ, ಆಮೇಲೆ ಸಕ್ಕರೆ, ಸೀಯಾಳ ಅಥವಾ ಬಾಳೆಹಣ್ಣನ್ನು ಇದು ಮಾಡಿ ಪಂಚಾಮೃತ ಮಾಡಿ ದೇವರಿಗೆ ನಂತರ ಆ ನವಕ ಪ್ರಧಾನವಾದ ಆ 9 ಕಲಶವನ್ನು ಇಟ್ಟು ಅಲ್ಲಿ ಕಲಶ ಮಾಡ್ತಾರೆ. ಆ ಕಲಶವನ್ನು ದೇವರಿಗೆ ಅರ್ಪಿಸಿ ನಂತರ ಪರಿವಾರ ದೇವತೆಗಳಿಗೆ ಕೂಡ ಪ್ರತಿ ದಿವಸ ಕಲಶ ಇದೆ. ಪ್ರತಿ ದಿವಸ ಕೂಡ ಮಹಾಗಣಪತಿ, ಶಾಸ್ತ್ರಗಳು, ಮಹಾಶಕ್ತರು, ನಾಗದೇವರಿಗೂ ಕೂಡ ಇದು ತಲಪಡಿಯಲ್ಲಿ ನಡೆಯುವುದಿಲ್ಲ, ನಮ್ಮಲ್ಲಿ ಬಹಳ ವಿಶೇಷ. ಆದ್ದರಿಂದ ಕಲಶ ಪ್ರತಿ ದಿವಸವೂ ನವಕ ವಿಷ್ಣುದೇವರಿಗೆ ಹೇಗೆ ನಡೆಯುತ್ತದೆ ಅದೇ ರೀತಿಯಲ್ಲಿ ನವಕವು ನಮ್ಮ ಪ್ರತಿ ದೇವರಿಗೆಲ್ಲ ಬರ್ತಾರೆ. ಆಮೇಲೆ ದೇವರ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ನಂತರ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇಲ್ಲಿ ಭಜನೆ ಮತ್ತು ಅನ್ನ ಸಂತರ್ಪಣೆ ಅದು ಇದ್ದ ಕಾರಣ ಅದು ದೇವಸ್ಥಾನ ಬೆಳಗಲಿಕ್ಕೆ ಒಂದನೇ ಕಾರಣ ಅದು. 2ನೇದು ಅರ್ಚಕರ ಒಂದು ಇದು ಜಪ. ಅಂದರೆ ಅರ್ಚಕನು 3 ಹೊತ್ತು ಕೂಡ ತುಂಬ ಜಪ ಎಲ್ಲ ಕಲಿಬೇಕು, ಉಪನಿಷತ್ತು ಕಲಿಬೇಕು, ವೇದ ಕಲಿಬೇಕು, ಇದನ್ನೆಲ್ಲ ಕಲಿತವಾಗಬೇಕು. ತುಂಬ ಕಲಿತವರು ಈಗ ಸಿಕ್ಕಿದ್ದಾರೆ. ಮೊದಲಷ್ಟು ನಾನು ಕಲಿಯಿಲ್ಲ. ಅಂದರೆ ನನ್ನ ಅಣ್ಣನ ಮಕ್ಕಳು ಈಗ ಇರುವವರು ಕೂಡ ತುಂಬ ಅವರು ಎಂಟಕ್ಕರು ಕೂಡ ಇದರಲ್ಲಿ ಕೂಡ ಇದ್ದಾರೆ. ಹಾಗೆ ಅವರು ಕೂಡ ಇದಕ್ಕೆ ಸಾಕಾಗುತ್ತಾರೆ. ಹಾಗೆಯೇ ಅದೇ ರೀತಿಯಲ್ಲಿ ರಾತ್ರಿ ಹೊತ್ತಿನಲ್ಲಿ ದೀಪಾರಾಧನೆ ಆಗಿ ದೇವರಿಗೆ ಅಟ್ಟೆಗಟ್ಟಿ ಇದು ಬಲಿ ಹೊರಡ್ತದೆ. ಪೀಠ ಪೂಜೆ ಎಲ್ಲ ಆಗಲಿಕ್ಕುಂಟು, ಅದಕ್ಕೆ ಬಲಿ ಹೊರಡ್ತದೆ. ನಂತರ ದೇವರ ಉತ್ಸವಾದಿಗಳು ನಡೆಯುತ್ತದೆ. ರಾತ್ರಿ ಹಾಗೆ ಅನ್ನದಾನವು ನಡೆಯುತ್ತದೆ. ಇದು 1ನೇ ದಿವಸ. 2ನೇ ದಿವಸ ನಮ್ಮದು ಇದು ನಮ್ಮ ಈ ಪ್ರಶ್ನೆಯಲ್ಲೇ ಕಂಡಿದೆ. ನಮ್ಮ ಪ್ರಶ್ನೆ ಮುಂದೆ ಹೋಗುವುದಿಲ್ಲ.
ಆವಾಗ ಚಿವಕೋಟು ಸುಬ್ರಹ್ಮಣ್ಯ ಭಟ್ರು ಹೇಳಿದರು ಅದನ್ನು ನಿಲ್ಲಿಸುವ ಭಟ್ರಲ್ಲಿ. ಅದಕ್ಕೆ ಹೇಳಿದೆ, ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ಇದು ನಿಲ್ತಾರೆ ಹೇಳಿದರೆ ಅದು ತಪ್ಪು, ಆದ್ದರಿಂದ ಇದಕ್ಕೆ ಏನಾದರೂ ಮಾಡಬೇಕು, ನಿಮ್ಮ ಉಪಾಯ ಹೇಳಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ಕೂಡಿ ಕೈಯಲ್ಲಿ ಸ್ವಲ್ಪ ಮುಷ್ಟಿ ಕಾಣಿಕೆಯನ್ನು ಹಿಡಿದುಕೊಂಡು ಇವತ್ತು ನಾವು ಪ್ರಾರ್ಥನೆ ಮಾಡುವುದು, ನಾಳೆ ಹಾಗೆ ಮಾಡುವ ಅಂತೇಳಿ ಅದನ್ನು ತಲೆಗೆ ನಿವಾರಿಸಿ ಅದನ್ನು ಕೊಪ್ಪರಿಗೆಗೆ ಹಾಕಿ ಒಂದು ಸುತ್ತು ತಂದು ಅದನ್ನು ನಾವು ಇದನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳಿ ಅದನ್ನು ಮಾಡುವ ಅಂತ ಒಂದು ಹೇಳಿದೆ. ಅದಕ್ಕೆ ಉತ್ತಮ ಅಂತೇಳಿ ಕುಂಭರಾಶಿ ಬಂತು. ಇದು ಕುಂಭದಿಂದಲೇ ಈ ಉತ್ಸವ ಪ್ರಾರಂಭ ಆಗಿತ್ತು. ನಿಮಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ ನನಗೆ ಅಂತ ಹೇಳಿದರೆ, ಇಲ್ಲಿ ನಿತ್ಯಾನಂದ ಪಾಟಾಳಿ ಅಂತ ಹೇಳಿದ್ದಾರೆ, ಅವರ ಮನೆಗೆ ಇಲ್ಲಿಂದ ಈ ಇದು ಪಾತ್ರಗಳು ಹೋದದ್ದು. ಪಾತ್ರಗಳು ಹೋಗಿ ನಾನು ಹೇಳಿದ್ದೇನೆ, ಇದನ್ನು ಮರುದಿವಸ ನೀವು ಇದಕ್ಕೆ ಅಂಸಾರಿಗೆ ಉಪಯೋಗ ಮಾಡಬಾರ್ದು, ಅದನ್ನು ಅದೇ ದಿವಸ ತಂದಿಲ್ಲಿ. ಅವರು ಏನಾರ ತರಲಿಕ್ಕಾಗಲಿಲ್ಲ, ತರಲಿಲ್ಲ. ಆದರೆ ಸ್ವಲ್ಪ ಮರು ದಿವಸ ಅಲ್ಲಿ ಔತಣ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಕೆಲವರು ಇವರದ್ದಲ್ಲ ಬಂದವರು ಬಡಿಸುವಾಗ ಪಾತ್ರ ಇಲ್ಲ ಅಂತೇಳಿ ಅದರಿಂದ ಸ್ವಲ್ಪ ಪಾತ್ರವನ್ನು ತೆಗೆದು ಅದನ್ನು ಕೆಲವರು ಇಲ್ಲಿಯವರು ಕೆಲವರೆಲ್ಲ ಅದರಲ್ಲಿ ಇನಿಷಿಯಲಿದೆ ಅದನ್ನು ಫ್ರೀಯಾಗಿ ತೆಗೆದರು. ಅದೆಲ್ಲ ಹೋಗಿ ಭಾರತೀಯರಿಗೆ ಹೋಗಿ ಇದು ಕಮ್ಯುನಿಸ್ಟಿಗೆ ಈಗೆಲ್ಲ ಹೋಗಿ ದೊಡ್ಡದಾಗಿದೆ. ಇದನ್ನು ಅಂದರೆ ಹೇಗೆ ಕೊಟ್ಟರು ಅಂತೇಳಿ ಹಾಗೆ ಅದು ತಂದ ನಂತರ ನಾನು ಹೇಳಿದೆ, ನೀವು ಹೊಸತ್ತು ಕೊಡಿ, ಆಮೇಲೆ ಕ್ಷೇಮ ಆಗ್ತದೆ. ಅವರು ಕೊಡುವುದಿಲ್ಲ, ಏನಾಗ್ತದೆ ಅಂತ ಹೇಳಿದರು. ಆಮೇಲೆ ಅದೇ ಮನೆಯಲ್ಲಿ 2 ಜೀವ ಅಂದರೆ ಆ ವೆಲ್ಡಿಂಗ್ ಮಾಡುವಾಗ ಹೀಗೆ ನೋಡಿ ಅಲ್ಲಿಯೇ ಇಡೀ ಜೀವ ಹೋಗಿದೆ. ಅದನ್ನು ನೋಡಿವರಿಗೆ ಹೆದರಿಕೆ ಆಗಿ ನಂತರ ಪ್ರಶ್ನೆ ಕಾಣಬೇಕು, ಪ್ರಶ್ನೆ ಕೇಳಬೇಕು. ಆವಾಗ ನಾನು ಹೇಳಿದೆ, ನೀವು ಮಾತ್ರ ಅಲ್ಲ ನಾನು ಕೊಡಬೇಕು. ಒಟ್ಟಿಗೆ ಹೋಗಿ ಕುಂಬಳೆಯಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ದೇವೆ. ಆ ಪ್ರಶ್ನೆಯಲ್ಲಿ ಅದು ಇದು ಹೊಸತು ಕೊಟ್ಟಲ್ಲಿ ಕ್ಷೇಮ ಅಂತ ಹೇಳಿ ಅಲ್ಲಿ ಹೇಳಿದರು. ಹೇಳಿದ ಕೂಡಲೇ ನಾವು ಆ ನಾಡೋಟರಲ್ಲಿ ನಾನು ಹೇಳಿದೆ, ನಾವು ಭಜನೆ ಮಾಡಿದ್ದೇವೆ, ಮಧ್ಯಾಹ್ನ ಅನ್ನದಾನ ಆಯಿತು, ಹಾಗೆ ರಾತ್ರಿ ರಂಗಪೂಜೆ ಆಯಿತು, ದೇವರಿಗೆ 1 ದಿವಸದಾದರೂ ಉತ್ಸವ ಆಗಬೇಕೆಂಬ ಒಂದು ಪ್ರಯತ್ನದಿಂದ ಅದನ್ನು ನೋಡಿ ಅಂತೇಳಿ ಅಲ್ಲಿ ಪ್ರಶ್ನೆಯಲ್ಲಿ ಕಾಣುವಾಗ ಸ್ವಾಗತ ಅಂತ ಹೇಳ್ತಾರೆ ಅಂದರೆ ಅಲ್ಲಿಂದ ಅಲ್ಲಿ ಬಂದದ್ದು, ಈ ಕುಂಭದಿಂದ ಬಂದದ್ದು. ಈ ಪಾತ್ರವನ್ನು ಅಲ್ಲಿಗೆ ಹೋದ ಕಾರಣ ಈ ಕುಂಭದಿಂದ ಬಂದದ್ದು. ಆದರೆ ಇಲ್ಲಿ ಕುಂಭಲಗ್ನವೇ ಬಂದಿದೆ. ಆಮೇಲೆ ಇಲ್ಲಿ 2ನೇ ದಿವಸ ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, 2ನೇ ದಿವಸ ಎಲ್ಲರೂ ಕೂಡಿಕೊಂಡು ಬಲಿವಾಡ ಸಂತರ್ಪಣೆ, ನಿಜವಾಸಿ ರಂಗಪೂಜೆ ಆಗಬೇಕು ಅಂತೇಳಿ ಕಂಡಿದೆ. ಆದ್ದರಿಂದ ಪ್ರತಿ ಮನೆಯವರು ಕೂಡ 1 ಸೇರಕ್ಕಿ 1 ತೆಂಗಿನಕಾಯಿ ತರಬೇಕು. 2ನೇ ದಿವಸ ಆ ರಂಗಪೂಜೆಗೆ ಮಧ್ಯಾಹ್ನ ಇದು ಅನ್ನದಾನ ನಡೀತದೆ, ರಾತ್ರಿ ರಂಗಪೂಜೆ ನಡೀತದೆ, ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ನನ್ನ ಒಂದು ವಿಜ್ಞಾಪನೆ. ಅಂದರೆ ಇಲ್ಲಿ ಅದು ರಂಗಪೂಜೆ ಇದ್ದಾಯಿತು. ಹಾಗೆ ಮೊದಲ ದಿವಸ ಹೇಗೆ ನಡೀತದೆ ಅದೇ ರೀತಿಯಲ್ಲಿ ಮಧ್ಯಾಹ್ನ ವಿಧಾನಗಳು ಎಲ್ಲ ನಡೀತದೆ. ನಡೆದಾದ ಮೇಲೆ ರಾತ್ರಿ ರಂಗಪೂಜೆ ಆಗ್ತದೆ. ಆ ರಂಗಪೂಜೆಗೆ ನಿಜವಾಸಿ ರಂಗಪೂಜೆ ಅಂತ ಹೆಸರು. ಅದು ಇಲ್ಲದಿದ್ದರೆ 1 ಕಳಶ ಅನ್ನದ್ದು ಯಾವಾಗಲೂ ಮುದ್ರೆ ಆಗುವುದು. ಆ ದಿವಸ 2 ಕಳಶ ಅನ್ನದ್ದು ಮುದ್ರೆ ಆಗ್ತದೆ. ಅದಲ್ಲದೆ 48 ಇದು ಮುದ್ರೆ ಆಗ್ತದೆ. ಅದು ಹಿರಿಯ ಬಲಿಕಲ್ಲಿನವರೆಗೆ ಇರ್ತದೆ. ಅದನ್ನು ನೋಡುವಂಥ ಚಂದ, ಅದು ಎಲ್ಲರಿಗೂ ಅದು ಸಿಗಬೇಕು, ಎಲ್ಲರೂ ಬರಬೇಕು, ಇದನ್ನು ಚೆಂದ ಕಾಣಿಸಬೇಕು. ಹಾಗೆ 3ನೇ ದಿವಸ ಅದು ಒಂದು ಇದೇ ರೀತಿಯಲ್ಲಿ ಇದೆಲ್ಲ ಪ್ರಕ್ರಿಯೆಗಳೆಲ್ಲ ನಡೀತದೆ. ರಾತ್ರಿ ಉತ್ಸವವು ನಡೆಯುತ್ತದೆ. ಹಾಗೆ 4ನೇ ದಿವಸ ದೇವರದ್ದು ಅದು ಬೆಳಗ್ಗೆ ನಾವು ಇದೇ ಪ್ರಕ್ರಿಯೆಗಳು ಎಲ್ಲ ನಡೆದು ನಂತರ ರಥಕ್ಕೆ ನವಕ ಕಲಶ, ಆಮೇಲೆ ಹೋಮಗಳು, ಕಲಶಗಳು ಎಲ್ಲ ನಡೀತದೆ. ಆದ ಮೇಲೆ ಇಲ್ಲಿ ಮಹಾಪೂಜೆ ಆದ ಮೇಲೆ ದೇವರದಲ್ಲಿ ರಥ ಮಧ್ಯಾಹ್ನದ ರಥ ಸ್ವಲ್ಪ ಎಳೆಯುವುದು, ಎಲ್ಲ ಎಳೆಯಲಿಕ್ಕಿಲ್ಲ, ಸ್ವಲ್ಪ ಎಳೆದು ಅಲ್ಲಿ ರಥ ದೇವರಿಗೆ ರಥೋತ್ಸವ ಆಗ್ತದೆ. ನಂತರ ಅನ್ನದಾನ ಎಲ್ಲ ಆಗಿ ರಾತ್ರಿ ಒಂದು 6 ಗಂಟೆಯ ಹೊತ್ತಿಗೆ ಇಲ್ಲಿಂದ ರಥಕ್ಕೆ ಹೋಗಿ ಅಲ್ಲಿ ರಥದ ಪೂಜೆ ಆಗಿ ದೇವರನ್ನು ನಾವು ಸಂಭ್ರಮದಿಂದ ನಾವೆಲ್ಲರೂ ಕೂಡಿಕೊಂಡು ಅದನ್ನು ದೇವರನ್ನು ಎಳೆಲಿಕೊಂಡು ಹಾಗೆ ರಥೋತ್ಸವ ಅಂತೇಳಿ ಈ ಸಲದ ರಥೋತ್ಸವ ಇಷ್ಟರವರೆಗೆ ರಥೋತ್ಸವ ಇರಲಿಲ್ಲ. ರಥ ಅಂತ ಹೇಳಿದರೆ ಹೇಗೆ ಆಯಿತು ಅಂತ ಹೇಳಿದ್ದಕ್ಕೆ ಒಂದು ನಿದರ್ಶನ ಅಂದರೆ ಒಂದು 70ನೇ ಶಾಂತಿ ಆಯಿತು ಇಲ್ಲಿ. ಆವಾಗ ನನ್ನ ಮಕ್ಕಳೆಲ್ಲ ಸೇರಿಕೊಂಡು ಇಲ್ಲಿ ಈ ಸಮಸ್ಯೆಗೆ ಎಲ್ಲ ಸೇರಿಕೊಂಡು ಅದಕ್ಕೆ ಸಹಕಾರ ಮಾಡಿ ಇದು ಆ ಸಂಭ್ರಮ ಆಗಿದೆ, ಸಮಾರಂಭ ಆಗಿದೆ. ಆ ಹೊತ್ತಿನಲ್ಲಿ ಅಣ್ಣರೇ ಇದಕ್ಕೆ ಇಂಚಿನ ಆಸೆ ಉಂಟು ಕೇಳಿದರು. ಆವಾಗ ನಾನು ಹೇಳಿದ್ದೀನಿ, ದೇವರು ರಥದಲ್ಲಿ ಕೂತ್ಕೊಳ್ಳುವಂಥ ಯೋಗ ನೋಡಬೇಕು ಅಂತ ಅಷ್ಟೇ ಹೊರತು
ನಮ್ಮಿಂದ ಇದೇನಿಲ್ಲ. ಹಾಗೆ ನೀವೆಲ್ಲರೂ ಕೊಟ್ಟಿದ್ದೀರಿ, ಆ ರಥಕ್ಕೆಲ್ಲ ಸಹಾಯ ಮಾಡಿದ್ದೀರಿ. ಈಗ ಬ್ರಹ್ಮರಥ ನಿರ್ಮಾಣ ಆಗಿದೆ. ಹಾಗೆ ಬ್ರಹ್ಮರಥ ಈ ಪತಾಕ ಇಲ್ಲದ ಬ್ರಹ್ಮರಥ ಇಲ್ಲಿ ಮಾತ್ರ ಇರುವುದು, ಹೊರತು ಮತ್ತೆ ಇಲ್ಲಿಯೂ ಇಲ್ಲ. ಆದ್ದರಿಂದ ದೇವರಿಗೆ ಅದೊಂದು ಬೇಕೆಂತ ಆಗಿದೆ. ಈ ಸಲ ನಾವೆಲ್ಲರೂ ಕೂಡಿಕೊಂಡು ಮಾಡಿದ್ದೇವೆ, ಅದನ್ನು ಚಂದಗಾಣಿಸಿಕೊಳ್ಬೇಕು. ಹಾಗೆಯೇ ನಂತರ ಆ ರಥಕ್ಕೆ ಇನ್ನು ಮೇಲೆ ಒಂದು ಮುಗುಳಿ, ಆಮೇಲೆ ಸುತ್ತಲೂ ಗಂಟೆಗಳನ್ನು ಕಟ್ಟಲಿಕ್ಕೆ ಉಂಟು. ಅದಕ್ಕೆ ಅದು ವಿಶೇಷ ಹಿರಿಯರು. ಅಂದರೆ ಮೊದಲೆಲ್ಲ ಈ ಆನೆಯಲ್ಲಿ ಅಂಬಾರಿ ಹಾಕಿ ಉತ್ಸವ ನಡೆಯುತ್ತಿತ್ತಂತೆ. ಆದರೆ ಅದು ಮೈಸೂರಿನಲ್ಲಿ ಮಾತ್ರ, ನಂತರ ನಡೆಯುವುದು ಮಂಜುನಾಥ ದೇವಸ್ಥಾನದಲ್ಲಿ ಮಾತ್ರ. ಅದೊಂದು ಅಂದರೆ ಇಲ್ಲಿ ಒಂದು ಇದಿದೆ, ಕದಂಬರ ಕಾಲದಲ್ಲಿ ಈ ಸ್ಥಳ ಆಗಿದೆ ಅಂತೇಳಿ. ಹಾಗೆ ಈಗ ಕದಂಬರ ಅಂತ ಇದ್ದಾರೆ ಸುಜಾತ ಕದಂಬ ಅಂತೇಳಿ ಮೂಡುಬಿದ್ರೆಯವರು. ಅವರು ಮಾತ್ರ 9 ಕೋಟಿಗೆ ಸ್ಥಳವನ್ನು ಮಾರಿ ಹೋಗಿದ್ದಾರೆ ಹೊರತು ದೇವರಿಗೆ ನಾನು ಹೇಳ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಕೊಡಬೇಕು ಅಂತೇಳಿ ಕೊಡಲಿಲ್ಲ. ಆದರೆ ಕೊಟ್ಟ. ಹಾಗೆ ಇನ್ನೊಂದು ಅದು ಹಾಗೆ ರಥವರ್ಣ ಆದ ನಂತರ ದೇವರಿಗೆ ಶಯನ ನಡೆಯುತ್ತದೆ. ಶಯನ ಆದ ಮೇಲೆ ತುಂಬ ಹೊತ್ತಿದೆ ಅದಕ್ಕೆ. ಶಯನ ಆದ ಮೇಲೆ ನಂತರ ದೇವರನ್ನು ಮಲಗಿಸಿ ನಾವು ಇದು ಮರು ದಿವಸ ಬೆಳಗ್ಗೆ 6:53ಕ್ಕೆ ಅದು ಕವಟ ಇದು ಬಾಗಿಲು ತೆರೆದಾದ ನಂತರ ತೀರ್ಥಪ್ರಸಾದ ಎಲ್ಲ ಆಗಿ ನಂತರ ದೇವರಿಗೆ ತುಲಾಭಾರ ಸೇವೆ ನಡೀತದೆ. ನಂತರ ಇದು ತುಲಾಭಾರ ಸೇವೆ ಆದ ಮೇಲೆ ಮಹಾಪೂಜೆ ಅನ್ನದಾನ ನಡೀತದೆ. ಆಮೇಲೆ ರಾತ್ರಿ ದೇವರು ಎಂದಿನಂತೆ ಹೊರಟು ಈಗ ನಮ್ಮ ವಸಂತಗಡ್ಡೆಯಲ್ಲಿ ಇದು ಅಷ್ಟವದಾನ ಆಗಿ ಓಕುಳಿ ಪ್ರಸಾದ ಅಂತ ನಡೀತದೆ. ಯಾರ್ಯಾರು ಓಕುಳಿ ಪ್ರಸಾದವನ್ನು ತೆಕ್ಕೊಂಡ್ರು ಅವರು ಕೆರೆಯಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ಒಂದು ಪೂರ್ವ ನಿಯಮ ಇದೆ. ಆದರೆ ಕೆಲವರು ತೆಗೊಳ್ತಾರೆ, ಕೆಲವರು ತೆಗೆದುಕೊಳ್ಳುವುದಿಲ್ಲ. ಕಟ್ಟೆ ಪೂಜೆಯು ನಡೆಯುತ್ತದೆ. ಹಾಗೆ ನಂತರ ಮರು ದಿವಸ ಆ ರಾತ್ರಿಯ ಉತ್ಸವ ಎಲ್ಲ ಆಗಿ ನಾವು ರಾಜಾಂಗಣ ಪ್ರಸಾದವನ್ನೆಲ್ಲ ತೆಕ್ಕೊಂಡ ಮೇಲೆ ರಾತ್ರಿ ಧ್ವಜ ಅವರೋಹಣ ಆಗ್ತದೆ. ಹಾಗೆ ಇಲ್ಲಿಯ 5 ದಿವಸದ ಜಾತ್ರೆ ಆಯಿತು. ಹಾಗೆ ಇದರಲ್ಲಿ ಒಂದು ದೊಡ್ಡ ರಥ ಆಗ್ತದೆ, ಆಮೇಲೆ ಸಣ್ಣ ರಥವೂ ಆಗ್ತದೆ, ಹೂವಿನ ರಥ. ತದನಂತರ ಒಂದು ಪಾಲಕಿ ನಮ್ಮ ರಾಜೇಶನವರು ಕೊಡ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಕೂಡ ಒಂದು ಪಾರ್ಟಿ ಮೊನ್ನೆ ಬಂದಿದೆ. ಅದು ಬಂದಾದ ಮೇಲೆ ಕೆಲವು ಅವರ ವಿಷಯವನ್ನೆಲ್ಲ ಇದು ಕಷ್ಟಗಳನ್ನೆಲ್ಲ ಹೇಳಿದರು. ಆವಾಗ ನಾನು ಹೇಳಿದೆ, ಅವಾಗ ಬ್ರಹ್ಮರಥ ಆಗ್ತದೆ, ಆದ್ದರಿಂದ ಅದಕ್ಕೆಲ್ಲ ಸಹಕಾರ ಮಾಡಿ ಅಂತೇಳಿ. ಆವಾಗ ಅವರು ಹೇಳಿದರು, ಎಷ್ಟು ಬೇಕು? 1 ಕೋಟಿ ಅಂತ ಹೇಳಿದೆ. ನಾನು ಎಷ್ಟು ಕೊಡಬೇಕು? 1 ಕೋಟಿ ಕೊಟ್ಟರು ಆಗ್ಬೋದು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಓನಾಗಿ ಮಾಡುವುದಾದರೆ ಅಂತೇಳಿ. ಆವಾಗ ಯಾರನ್ನು ಹೇಳಿದೆ ನಾನು, ಒಂದು ಕಟ್ಟಿಕೋಲು ಚಾಮರ ಅಂತೇಳಿ, ಒಂದು ಕೋಲಿಗೆ ಅದು ಬೆಳ್ಳಿಯ ಕವಚ ಇರ್ತದೆ. ಆಮೇಲೆ ಒಂದು ಚಾಮರ, ದೇವರು ರಥೋತ್ಸವದಲ್ಲಿ ಹೋಗುವಾಗ ಚಾಮರ ಬೀಸುವುದು, ಅದಾಗ್ಬೋದಾ? ಅಥವಾ ಬೆಳ್ಳಿಯ ಕೊಡೆ ಆಗ್ಬೋದ? ಕೊಡೆ ಒಂದು ಇಷ್ಟ ಅಗಲವಾಗ್ತದೆ ಕೊಡೆ. ಹಾಗಾದರೆ ಇವತ್ತು ಹೇಳಲಿಕ್ಕಾಗೋದಿಲ್ಲ, ನಾನು 2 ದಿವಸ ಕಳೆದು ಹೇಳ್ತೇನೆ ಅಂತೇಳಿ ನಾನು ಅವರಿಗೆ ಹೇಳಿದೆ. ಆವಾಗ ಅವರು ಹೇಳಿದರು, ಈಗ ಸದ್ಯಕ್ಕೆ ಚಾಮರ ಮಾತ್ರ ಮಾಡಿಸುವ ಅಂತ ಹೇಳಿದರು, ಮತ್ತೆ ನೋಡುವ ಅಂತೇಳಿ. ಆಮೇಲೆ ರಥಕ್ಕೆ 1 ಲಕ್ಷ ರೂಪಾಯಿಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಯಾರು ಅಂತ ಹೇಳಿದರೆ, ಮಂಜುನಾಥ ಅವರ ಜೊತೆ ಮಾತಾಡಿದರಲ್ಲ, ಮಂಜುನಾಥ ಅವರ ಅಕ್ಕ, ಅವರು ಪಂದ್ಯದಲ್ಲಿ ಇದು ಬೆಳ್ಳಿಪಾಡಿಯಲ್ಲಿ ಅವರು ಕೊಟ್ಟದ್ದು. ಹಾಗೆ ಹೀಗೆಲ್ಲ ದೇವಸ್ಥಾನದಲ್ಲಿ ಪಂಚಪರ್ವಗಳೆಲ್ಲ ನಡೀತದೆ. ಅದರಲ್ಲಿ ಎಲ್ಲರೂ ಪ್ರತಿ ದಿವಸವೂ ಬರಬೇಕು. ಹಾಗೂ ಆಗದಿದ್ದರೆ ಶನಿವಾರವಾದರೂ ಬಂದು ದೇವರ ಪ್ರೀತಿ ಪಾತ್ರರಾಗಿ ನಿಮ್ಮ ಮನಸ್ಸೋಭಿಷ್ಟ ಈಡೇರಿಸ್ತದೆ. ಹಾಗೂ ತನಕನ ಕಷ್ಟ ಎಲ್ಲ ಕೊಡ್ತಾರೆ. ಹಾಗೆ ಕಣ್ಣು ಕೈಗಾಲಿಕೆ ಎಲ್ಲ ಸುಖವನ್ನು ಅನುಗ್ರಹಿಸ್ತಾರೆ ಅಂತ ಹೇಳ್ತಾ, ಹಾಗೆ ಇಲ್ಲಿ ಇದನ್ನು ನಿಲ್ಲಿಸ್ತೇನೆ. ಹಾಗೆ ಅಲ್ಲಿ ಪಂಚಪರ್ವಗಳೆಲ್ಲ ನಡೀತದೆ. ಪಂಚಪರ್ವ ನಡೆಯುವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಇದಕ್ಕೆ ಪ್ರತಿ ಮಂಗಳವಾರ ಮತ್ತೆ ಅದು ಹೇಳಿದ್ದಾರೆ ಇವರು. ಅದು ಕೂಡ ನಾನು ಪಂಚಪರ್ವದ ವಿಷಯವನ್ನು ಸ್ವಲ್ಪ ಹೇಳ್ತೀನಿ. ಇದು ಮಧುರೆಯ ಸನ್ನಿಧಾನದಲ್ಲಿ ಮಂಗಳವಾರ ಮತ್ತು ಆದಿತ್ಯವಾರ ಹೂ ಹಾಕಲಿಗೆ ಇದೆ. ಆಮೇಲೆ 12 ಸಂಕ್ರಮಣ ಇದೆ. ಬೆಳಗ್ಗೆ ಭಂಡಾರ ಪಟ್ಟಿಯಲ್ಲಿ, ರಾತ್ರಿ ಅಲ್ಲಿ ಬೇರೆ. ಹಾಗೆ ಊರವರೆಲ್ಲ ಸೇರಿ ಅದಕ್ಕೆ ಮನೆಯಿಂದ ತೆಂಗಿನಕಾಯಿ, ಆಮೇಲೆ ಸೀಯಾಳ ಎಲ್ಲ ಇದೆ, ಅವರೆಲ್ಲ ತಂದು ದೇವರಿಗೆ ಸಮರ್ಪಿಸ್ತೀವಿ. ಹಾಗೆ ಅದೇ ರೀತಿಯಲ್ಲಿ ಕೆಲವು ವಿಶೇಷಗಳೆಲ್ಲ ನಡೀತದೆ. ಹಬ್ಬದಲ್ಲಿ ಇಲ್ಲಿ ರಂಗಪೂಜೆ ಸಮಾರಾಧನೆಲ್ಲ ಆಗಿ, ಆಮೇಲೆ ಅಲ್ಲಿ ಹಬ್ಬದ ಇದು ಕಂಬಿಲ ಆಗಿದ್ದ ನಂತರ
ಬಾಕಿ ಎಲ್ಲ ಕಡೆಯಲ್ಲಿ ಕೂಡ ಇದು ತಂಬಿಲಕ್ಕೆ ಒಂದು 5, 7, 16. ಇಲ್ಲಿ ಹಾಗಲ್ಲ, 60 ಪರಿವಾರ ಆಗಲಿಕ್ಕಿದೆ. ಇದೊಂದು ವಿಶಿಷ್ಟ. ಆಮೇಲೆ ಅಲ್ಲಿ ತಂಬಿಲ ಎಲ್ಲ ಆದ ಮೇಲೆ ಬಲಿಯಾದ ಇದು ಬೆಳಕಿನ ಮರ ಅಂತ ಹೇಳುವುದು ಅದಕ್ಕೆ. ಬೆಳಕಿನ ಮರ ಇರ್ತದೆ. ಆಮೇಲೆ ಅಲ್ಲಿ ಪ್ರಕ್ರಿಯೆಗಳು ಎಲ್ಲ ನಡೀತದೆ. ಇದು ಹಬ್ಬದ್ದು. ನಂತರ ಬರುವಂಥದ್ದು ವಿಷುವಿಗೆ ಇಲ್ಲಿ ಊರವರೆಲ್ಲ ಸೇರಿ ನಿಜವಾಗಿ ಒಂದು ಆ ವಿಷು ಕಣಿ ಅಂತ ಹೇಳಿಕೊಂಡು ಆದ ಕಡೆ ಮೊದಲನೇ ದಿವಸ ಅರ್ಚಕರು 2 ತೆಂಗಿನಕಾಯಿ ವಿಷ್ಣುವಿಗೆ, ಆಮೇಲೆ ಎಲ್ಲ ದೇವರಿಗೆ ಒಂದೊಂದು, ಆಮೇಲೆ ಉಮಾಶನ ಕೂಡ 2, ಎಲ್ಲ ಆ ದೈವಗಳಿಗೂ ಕೂಡ ಇದು ತೆಂಗಿನಕಾಯಿ ಮತ್ತು ಅದಕ್ಕೆ ಅಕ್ಕಿ, ಆಮೇಲೆ ಫಲವಸ್ತುಗಳು, ಆಮೇಲೆ ವಸ್ತ್ರ ಎಲ್ಲ ಇಟ್ಟು ಅದನ್ನು ಮೊದಲ ದಿವಸ ಇಡಬೇಕು. ಮರು ದಿವಸ ಬೆಳಗ್ಗೆ ಬಾಗಿಲಿಗೆ ಇರುವಾಗ ಆ ವಿಷು ಕಣಿಯನ್ನು ನೋಡಿ ನಾವು ಇದು ಅಡ್ಡ ಬೀಳಬೇಕು ಅಂತ ಹೇಳಿ ಕ್ರಮ ಇದೆ. ಆಮೇಲೆ ಊರವರೆಲ್ಲರೂ ಸೇರಿ ಆ ವಿಷು ಕಣಿಯನ್ನು ಇಲ್ಲಿ ಇಟ್ಟು, ಆಮೇಲೆ ಬಳ್ಳಾಳರನ್ನು ವಾದ್ಯದಲ್ಲಿ, ಅಂದರೆ ಮೊದಲು ಇಲ್ಲೇ ಮನೆ ಇತ್ತು ಅವರದ್ದು ದೇವರ ಎದುರಿನಲ್ಲಿ, ಈಗ ಇಲ್ಲ, ಅವರು ದೂರ ಹೋಗಿ ಕೂತಿದ್ದಾರೆ. ಹಾಗೆ ಅವರನ್ನು ವಿಷು ಕಣಿಯ ದಿವಸ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ವಾದ್ಯದಲ್ಲಿ ಇದಕ್ಕೆ ಕರ್ಕೊಂಡು ಹೋಗಿ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವಿಷು ಕಣಿ ಇಡುವಂತಹ ಪದ್ಧತಿ ಅದೊಂದು. ಹಾಗೆ ನಂತರ ಪತ್ತನಾಜಿ ಬರ್ತದೆ. ಪತ್ತನಾಜ್ಯದಲ್ಲಿ ಒಂದೊಂದು ಇದಕ್ಕೆ ಪಂಚಪರ್ವಕ್ಕೆ ಒಬ್ಬೊಬ್ಬರದ್ದು ರಂಗಪೂಜೆ ಸಮಾರಾಧನೆ ಇರ್ತದೆ. ಅದು ದೇವನಾಡು ಗುಜ್ಜಿನವರದ್ದು. ಅವರದ್ದು ರಂಗಪೂಜೆ ಸಮಾರಾಧನೆ ಆಗಿ ರಾತ್ರಿ ಪುನಃ ಅಲ್ಲಿಗೆ ಹೋಗಿ ಅಲ್ಲಿ, ಅಂದರೆ ಅಲ್ಲಿ ಧ್ವಜಸ್ತಂಭ ಹಾಕಿರ್ತದೆ ಮೊದಲು, ಹಾಗೆ ಹೌದು, ಹಾಗೆ ಅಲ್ಲಿ ಇದು ಇದದು ತಂಬಿಲ ಎಲ್ಲ ಆಗಿ, ಆಮೇಲೆ ಬಲಿಯೆಲ್ಲ ಆಗಿ, ನಂತರ ದೈವದ ಅಪ್ಪಣೆಯನ್ನು ಪಡೆದು ಆ ಮರವನ್ನು ಕೆಳಗೆ ಇಳಿಸುವಂಥ ಕ್ರಮ. ಹಾಗೆ ಅದಕ್ಕೆ ಪತ್ತನಾದ್ಯ ಅಂತ ಹೇಳ್ತಾರೆ. ತದನಂತರ ಅದರಲ್ಲಿ ಹುರಿಹಗ್ಗ ಎಲ್ಲ ಇರ್ತದೆ. ಅದು ಹುರಿಹಗ್ಗವನ್ನು ಮನೆಗೆ ತಂದು ಪ್ರತಿಯೊಂದು ಮನೆಯವರು ಕೂಡ ಅದನ್ನು ಕೊಂಡೋಗಿ ಮನೆಗೆ, ಆಮೇಲೆ ಗೋಮಾಳಕ್ಕೆ, ಆಮೇಲೆ ಅವರವರ ವಾಹನಕ್ಕೆಲ್ಲ ಕಟ್ತಾರೆ. ಅದು ಕಟ್ಟಿದರೆ ಬಹಳ ರಕ್ಷೆ ಅಂತೇಳಿ ಮೊದಲ ಒಂದು ಇದು. ಮತ್ತೆ ಒಂದು ಇದು ಕೂಡ ಉಂಟು, ಮಂಜಿನಾಡಿಯ ಹಗ್ಗ, ಬಹಳ ಹೆಸರುವಾಸಿಯಾದ ಹಗ್ಗ, ಮಂಜಿನಾಡದ ಮಲ್ಲು ಅಂತೇಳಿ. ಹಾಗೆ ಬಂಡಿ ಕೂಡ ಬಹಳ ವಿಶೇಷವಾದ ಬಂಡಿ, ಅದು ಕೂಡ ದೊಡ್ಡ ಬಂಡಿ ಅಂತ ಹೇಳುವುದು ನಮ್ಮ ಮಂಜಿನಾಡಿಯದ್ದು ಮಾತ್ರ. ಹಾಗೆ ಅದು ವಿಶಿಷ್ಟವಾಗಿದೆ. ಹಾಗೆ ನಂತರ ಸಿಂಹ ಸಂಕ್ರಮಣ ದಿವಸ ಬಾಗಿಲು ತೆರೆಯುವುದು ಅಂತೇಳಿ. ಅಂದರೆ ಆ ಸಂಕ್ರಮಣಕ್ಕೆ ಎಲ್ಲರೂ ಪಟೇಲರು ಇರುವಾಗ ಒಂದೊಂದು ಆಣೆ ಕೊಡಲಿಕ್ಕೆ ಇತ್ತು. ಅದು ಇದು ತುಪ್ಪದ ತಂಬಿಲ ಅಂತ ಹೇಳ್ತಾರೆ. ಆ ದಿವಸ ಆ ತುಪ್ಪದ ದೀಪ ಎಲ್ಲ ಹೊತ್ತಿಸಿ ಅಲ್ಲಿ ಆ ಮಡಿವಾಳನವರು ಕೈಯಲ್ಲಿ ಹಿಡಿಯುವಂಥ ಜೀವಟಿಗೆ ಕೂಡ ತುಪ್ಪದ ಇದು ಅಲ್ಲಿ ತಂಬಿಲಾಗಿ, ನಂತರ ಇದು ಬಲಿಯಲ್ಲಾಗಿ ಬಂದ ಭಕ್ತಾದಿಗಳಿಗೆ ಎಲ್ಲ ಅವರವರು ಕೊಟ್ಟಂತಹ ಸೇವೆಗಳಿಗೆಲ್ಲ ಅಪ್ಪಣೆ ಕೊಟ್ಟು ಪ್ರಸಾದ ವಿತರಣೆ ಮಾಡೋದು ಅದೊಂದು. ಚೌತಿಯಲ್ಲಿ ಇಲ್ಲಿ ಬೆಳಗ್ಗೆ ಇಲ್ಲಿ ದೇವರಿಗೆಲ್ಲ ಇದು ಕಟ್ಟಿನಲ್ಲಿದ್ದಾಗೆ ಎಲ್ಲ ಆಗಿ, ನಂತರ ಭಂಡಾರ ಇದರಲ್ಲಿ ಅದು ಒಂದು ಇದಾಗುವಂಥ ಇದುಂಟು, ತಂಬಿಲಾಗುವಂಥ ಉಂಟು. ಅದು ಹಿರಿಯರಿಂದ ಬೆಳ್ಕಡೆ ಮೂಲಸ್ಥಾನದ್ದು ಅಂತೇಳಿ ಇತ್ತು ಮೊದಲು. ಅದನ್ನು ಈಗ ಮಾತ್ರ ಆಗುವುದಿಲ್ಲ, ಅದು ಭಂಡಾರದಿಂದ ಆಗ್ತಾ ಉಂಟು ಈಗ. ಅಲ್ಲಿ ಒಂದು 16 ಎಲೆಯನ್ನು ಹಾಕಿ ಅಲ್ಲಿ ತಂಬಿಲಾಗಬೇಕು ಯಾವಾಗ ಬೆಳಗ್ಗೆ, ಅದು ಭಂಡಾರ ಹೋಗ್ತದೆ. ತದನಂತರ ಇಲ್ಲಿ ಒಂದು 48 ತೆಂಗಿನಕಾಯಿಯ ಗಣಹೋಮ ಆಗಿ, ಅಪ್ಪದ ಪೂಜೆ ಆಗಿ, ದೇವರದ್ದು ಮಹಾಪೂಜೆ ಆಗಿ, ಇಲ್ಲಿಂದ ಪುನಃ ಮಧ್ಯಾಹ್ನ ಅಲ್ಲ ಮತ್ತೆ ರಾತ್ರಿ ಇಲ್ಲಿ ರಂಗಪೂಜೆ ಆಗಿ, ಆ ರಂಗಪೂಜೆಯ ಇದನ್ನು ಬಲಿಪಾಡ್ಯದ್ದು ಅದು ನೆಕ್ಕರೆ ಬಾಳಿಗೆ ಇವರದು ಗಂಗಮ್ಮ ಅಂತ ಹೇಳಿದ್ದಾರೆ, ಬೆಳ್ಳೇರಿ ಗಂಗಮ್ಮ ಅಂತೇಳಿ ಅವರದ್ದಾಗ್ತಿತ್ತು. ಅವರ ಮಕ್ಕಳು ಗುರಿಕಾರ ಮೂಲೆ ಸುಧಾಕರ್ ಶೆಟ್ಟಿಯವರು ಮತ್ತೆ ನಮ್ಮ ಮಾವಳವರು, ಒಂದು ವರ್ಷ ಅವರು ಮಾಡ್ತಾರೆ, ಒಂದು ವರ್ಷ ಇವರು ಮಾಡ್ತಾರೆ. ಆಮೇಲೆ ಇಲ್ಲಿ ರಾತ್ರಿ ಅಲ್ಲಿ ಭೂತಸ್ಥಾನಕ್ಕೆ ಹೋಗಿ ಅಲ್ಲಿ ತಂಬಿಲಗಳು ಎಲ್ಲ ಆಗಿ, ನಂತರ ಬೆಳಕಿನ ಇದು ಅಲ್ಲಿ ತಂಬಿಲೆಲ್ಲ ಆಗಲಿಕ್ಕುಂಟು. ಆ ಮೇಲೆ ಪ್ರಸಾದ ವಿತರಣೆ. ನವರಾತ್ರಿ
ನವರಾತ್ರಿಯಲ್ಲಿ ಇಲ್ಲಿ ಬೆಳಗ್ಗೆ ಆ ಮೊದಲ ದಿವಸ ಉದ್ವಾರ್ಚನೆಲ್ಲ ಆಗಿಕೊಂಡು ನಂತರ ಉದ್ವಾರ್ಚನೆ ಆಗಿ ಆ ಭಂಡಾರ ಕೊಟ್ಟಿಯಲ್ಲಿ ಕೂಡ ಉದ್ವಾರ್ಚನೆ ಆಗಿ ಬೆಳ್ಳಿ ಬಂಗಾರವನ್ನು ಎಲ್ಲ ಹೊರಗೆ ಕೊಟ್ಟು ಎಲ್ಲ ತೊಳೆಯಲಿಕ್ಕೆ ಉಂಟು. ತೊಳೆದ ನಂತರ ಸಾಯಂಕಾಲ ಹೊತ್ತಿಗೆ ಅಲ್ಲಿ ಒಂದು ಗಣಪತಿ ಅಂತ ಉಂಟು. ಗಣಪತಿ ಅಂತ ಹೇಳಿದ್ರೆ ಒಂದು ನೃತ್ಯದ ಒಂದು ಮೂರ್ತಿ. ಆ ಮೂರ್ತಿಯನ್ನು ಮಂಚದ ಮೇಲೆ ಇಟ್ಟು ನಂತರ ಅದಕ್ಕೆಲ್ಲ ಇದು ಅಲಂಕಾರ ಮಾಡುವಂಥ ಕೆಲಸ ಅರ್ಚಕರಿಗೆ ಅದನ್ನೆಲ್ಲ ಅಲ್ಲಿಯ ಇದನ್ನೆಲ್ಲ ಅಲಂಕಾರ ಮಾಡಿ ನಂತರ ಸಾಯಂಕಾಲ ಹೊತ್ತಿನಲ್ಲಿ ಇಲ್ಲಿ ಪೂಜೆ ಆದ ಮೇಲೆ ಅಲ್ಲಿ ಹೋಗಿ ಅಲ್ಲಿ ನವರಾತ್ರಿ ಪೂಜೆ ಉಂಟು. ಆ 10 ದಿವಸದಲ್ಲಿ 10 ಜನರ 10 ಮನೆತನಗಳ ಪೂಜೆ ಎಲ್ಲ ನಡೀತದೆ. ನಡೆದು ಪ್ರಸಾದ ವಿತರಣೆ ಎಲ್ಲ ನಡೀತದೆ. ಮತ್ತೆ ಬದೋಳಿಗಟ್ಟೆ ಜಾತ್ರೆ. ಬದೋಳಿಗಟ್ಟೆ ಜಾತ್ರೆಯ ಮೊದಲ ದಿವಸ ಇದು ಬಂಗಾರವನ್ನೆಲ್ಲ ತೊಳೆಯಲಿಕ್ಕೆಲ್ಲ ಉಂಟು. ನಂತರ ತೊಳೆದಾದ ಮೇಲೆ ಇಲ್ಲಿಂದ ಭಂಡಾರ ಬದೋಳಿಗಟ್ಟೆಗೆ ಇದು ಹೊರಟು ಅಲ್ಲಿ ದೀಪಾರಾಧನೆ ನೇಮಗಳೆಲ್ಲ ನಡೆಯಲಿಕ್ಕೆ ಉಂಟು. ಅಲ್ಲಿ ಬದೋಳಿಗಟ್ಟೆ ಅಂತೇಳಿ ಅಲ್ಲಿ ಬಂದು ಎಲ್ಲಿಗ ಸಂಚಾರಕ್ಕೆ ಹೋಗುವಾಗ ಕೂತ ಸ್ಥಳ ಅಂತೇಳಿ ನನ್ನ ಗ್ರಹಿಕೆಗೆ ನನ್ನ ಹಿರಿಯರು ಹೇಳಿದಂತ ಇದು. ಮತ್ತೆ ಅದರ ದೈವವನ್ನು ಅರ್ಥ ಬರುತ್ತಾರೆ ತುಂಬ ತಿಳಿದವರು, ನನಗೇನು ಗೊತ್ತಿಲ್ಲ. ಆದ್ದರಿಂದ ದೇವರ ಸ್ಥಳದಲ್ಲಿ ಏನು ಕಂಡಿದ್ದು ಅದನ್ನು 4 ಅಕ್ಷರ ಹೇಳಿದ್ದೇನೆ. ಅದನ್ನೆಲ್ಲ ಆ ದೇವರ ಮನೆಯಲ್ಲಿ ಹಾಕಿಕೊಂಡು ನನ್ನ